ದಯವಿಟ್ಟು ಚಪ್ಪಾಳೆ. ಹುಡುಗರಿಗೆ ದೊಡ್ಡವರಿಗಿಂತಲೇ ಚಪ್ಪಾಳೆ ತಗೊಳ್ಬೇಕು ದಯವಿಟ್ಟು ಪ್ರೇಕ್ಷಕರೇ. ಚಪ್ಪಾಳೆ. ನೋಡಿದ ಮಾಮಾರು ದೊಡ್ಡನಿಗಿಂತ ಕಿರೀಟ ಹಾಕ್ಬಿಟ್ಟಾರಲ್ವ. ಈಗ ಅವ್ರಿಗೆ ಮತ್ತೊಬ್ಬ ಧನ್ಯವಾದಗಳು. ನೋಡಿ, ಈ ಒಂದು ಬ್ರೇಕ್ ಇದ್ದ ಸೈಕಲ್ಗೆ ಸ್ವಲ್ಪ ತಿಂಡಿ ಜಾಸ್ತಿ ಆಗಿದೆ. ಸೈಕಲ್ ಎತ್ತಾಕೋದೇ ಮಾಡಿ ತುಂಬ ಭಯ ಆಗೋದು. ನೋಡಿ, ಜಾಗ ಒಂದು ಲೆವೆಲ್ ಇಲ್ಲ. ಅದರಲ್ಲಿ ಈಗ ಚಪ್ಪಾಳೆ ಬರುವ ನೀವು ಚಪ್ಪಾಳೆ ಸೌಂಡ್ ಕೇಳಿಲ್ಲ. ನೋಡಿ ಹುಡುಗರು, ನೀವು ಚಪ್ಪಾಳೆ ಬರ್ತೀರಾ, ಅಲ್ಲಿ ಸೌಂಡ್ ಬರ್ತೀರ ಅಂತ ಏನು ಕೇಳ್ತಾರ ನೋಡಿ. ಈಗ ಕೇಳ್ತಾ ಇದ್ದೀಗ ಪರವಾಗಿಲ್ಲ. 4 ಜನ ಹುಡುಗರು ಬನ್ನಿ, ಪುಟಾಣಿಗಳು ಚಿಕ್ಕ ಚಿಕ್ಕರು ಬನ್ನಿ. 4 ಜನ ಬನ್ನಿ, ಬನ್ನಿ ಬನ್ನಿ 4 ಜನ. ಬೇಗ ಬೇಗ ಯಾರು ಬಂದ್ರ? 4 ಜನ ಬನ್ನಿ, ಚಿಕ್ಕ ಚಿಕ್ಕರು ಒಂದೇ ಲೆವೆಲ್. 4 ಸಾಕು 4 ಸಾಕು. ಸಾಕು ಸಾಕು ಸಾಕು. ಸರಿ ಸರಿ 2 ಗ್ಲಾಸ್ ತಗೊಂಡು. ಸಾಕು ಹೋಗಿ ಪುರ ಪುರ ಇದೆ. ಬೈಕ್ ಯಾಕೆ ಬಂದು ನೋಡ್ಕೊಂಡ್ರೆ ಅದೇನು ಬೈಕ್ ವಿಷಯ. 4 ಜನ ಬರಲಿ. ನೀವು ಡ್ಯಾನ್ಸ್ ಮಾಡಲ್ಲ ಒಬ್ಬ. ನೀನು ಬರ ನೀನು ಬರ ನೀನು ಬರ ಬಾರ ನೀನು ಬರ್ಬಿಟ್ಟ ಬಾರ. ನಾ ಹಿಡ್ಕೊಂಡೋಗಲ್ಲ ಬಾರ ಪುಟ. ನೀವು ಬರ ನೀವು ಬರ. ಸರಿ ನೋಡಿ, ಸಣ್ಣ ನೋಡ್ರಿ ಪುಟಾಣಿಗಳು ಏನು ಬರ್ತಾರೆ ನೋಡು. ದೊಡ್ಡವರಿಗಿಂತ ಸಣ್ಣ ನೋಡ್ರಿ ಅಷ್ಟು ಸಣ್ಣ ನೋಡ್ರಿ ಬೇಡ. ಹೋಗ್ಬಿಟ್ಟ ಬೇಡ ನೀವು. ನೀವು ಹೋಗಿ ಅಲ್ಲಿಗೆ 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 ಬರ. ಇಲ್ಲಿ ಬರ ಬರ ನಮ್ಮ ಬರ ಬಾರ. ನಾವು ಹಿಡ್ಕೊಳ್ಳೋದು ಬಾರಲಿ. ನೀವು ಡ್ಯಾನ್ಸ್ ಮಾಡಕ್ಕಲ್ಲ, ಚಪ್ಪಲಿ ಆಚೆ ಬಿಟ್ಕೊಳ್ಬೇಕು. ಸ್ಲಿಪ್ಪರ್ ಆಚೆ. ಈಗ ನಿಂತ್ಲ ಮಾಡಿ. ಸರಿ ಬರ ಬೇಗ. ಇನ್ನಿಬ್ರು ಬೇಗ. ನೋಡಿ, ಒಂದು ದೂರಲ್ಲಿ 4 ಜನ ಅಂದ್ರೆ 40 ಜನ ಕೂಡ ಬರ್ತಾರೆ ಗೊತ್ತಾ. ಬರೋಣ, ಇನ್ನಿಬ್ರು ಬರೋಣ. ಇತರ ಬಂದ್ರೆ ಬರಲಿ ಬೇಗ ಬೇಗ. ನೋಡಿ, ಇಷ್ಟು ಕಾರ್ಯಕ್ರಮ ಮುಖ್ಯ ಹೋಗುತ್ತಲ್ಲ ಈಗ. ಬರ್ಬಿಟ್ಟ ನೋಡಿ. ಸರಿ ನೋಡಿ, ಈಗ 4 ಜನ ಮಕ್ಕಳು ನಮ್ಮ ಮಕ್ಕಳೆಲ್ಲ ನಿಮ್ಮ ಗ್ರಾಮದ ಮಕ್ಕಳಿಂದ, ಒಂದು ಶಾಲೆ ಮಕ್ಕಳಿಂದ ನಾನೇ ಆಗ್ತಂದ್ರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಈಗ 4 ಜನ ಮಕ್ಕಳಿಂದ ಒಂದು ಕಾರ್ಯಕ್ರಮ ಪ್ರಾರಂಭ. ಹಲೋ ಕೈ ಹಿಂಗಡೆ ತಗೊಳ್ಳಿ. ಹಲೋ ಈಗ ಮೆಚ್ಚಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಪ್ರೇಕ್ಷಕರೇ. ಇದುವರೆಗೂ ನೋಡಿದ ಕಾರ್ಯಕ್ರಮ ಅಲ್ಲ, ಇವಾಗ ನೋಡುವಂತ ಕಾರ್ಯಕ್ರಮ ಭಾರಿ ಅದ್ಭುತವಾದ ಕಾರ್ಯಕ್ರಮ. ಟಿವಿ ಪಿಕ್ಚರ್ ತೋರಿಸುವಂತ ಕಾರ್ಯಕ್ರಮ ಅಲ್ಲ ಇದು. 10 ವರ್ಷದ ಸಾಧನೆ ಇದು. ಸಾಹಸ ಕಾರ್ಯಕ್ರಮ ಪ್ರೇಕ್ಷಕರೇ, ಭಾರಿ ಅದ್ಭುತ. ಅಣ್ಣ ಅಕ್ಕ ದಯವಿಟ್ಟು ಮುಂದೆ ಬರ್ರಕ್ಕ. ನೋಡಕ್ ಭಾರಿ ಚೆನ್ನಾಗಿದೆ, ಇಂಟ್ರೆಸ್ಟ್ ಇರುತ್ತೆ. ದಯವಿಟ್ಟು ಮುಂದೆ ಬರ್ರಕ್ಕ. ಬನ್ನಿ, ಅಲ್ಲಿ ನಿಂತಲ್ಲ, ಅಲ್ಲಿ ಮುಂದೆ ಬನ್ನಿ ಸ್ವಲ್ಪ. ಬನ್ನಿ ಅಣ್ಣರೇ, ಬನ್ನಿ ಅಣ್ಣ, ಅಲ್ಲಿ ಸ್ವಲ್ಪ ಮುಂದೆ ಬನ್ನಿ. ನೋಡಕ್ ಭಾರಿ ಚೆನ್ನಾಗಿರುತ್ತೆ. ಈಗ ನಾನ್ ನೋಡಕ್ಕಲ್ಲ,
ನೀವು ನೋಡೋಕ್ಕೋಸ್ಕರ ಕಾರ್ಯಕ್ರಮ ಇಟ್ಟು ಹೋರಾಟ ಮಾಡೋದು. ಬನ್ನಿ ಅಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ, ನೋಡಕ್ ಬನ್ನಿ, ಚೆನ್ನಾಗಿರುತ್ತಂತ. ಏನಕ್ಕೆ ಬೆಳಕಂತಗಾಲ ಏನೋ ಒಂದು ಅರ್ಧ ಗಂಟೆ ಅಷ್ಟೇ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮ ತೋರಿಸ್ತೀನಿ. ಬನ್ನಿ ಮುಂದೆ ಬನ್ನಿ, ಬನ್ನಿ ನಿಮ್ಮ ಅಕ್ಕರು ಅಣ್ಣರು ಅಲ್ಲಿ ನಿಂತರು ಸ್ವಲ್ಪ ಮುಂದೆ ಬನ್ನಿ, ಒಂದು 4 ಹೆಜ್ಜೆ ಬನ್ನಿ. ಬನ್ನಿ ಅಣ್ಣರೇ, ಬನ್ನಿ ಹಾಕ್ತಾರೆ ಬನ್ನಿ ದಯವಿಟ್ಟು. ಭಾರಿ ಇಂಟ್ರೆಸ್ಟ್ ಕಾರ್ಯಕ್ರಮ, ಇದುವರೆಗೂ ನೋಡಿದಲ್ಲ, ಈಗ ನೋಡುವಂತ ಕಾರ್ಯಕ್ರಮ ಭಾರಿ ಭಯಂಕರದ ಕಾರ್ಯಕ್ರಮ. ಎಲ್ಲರೂ ಕೈ ಚಪ್ಪಳ ಅಭಿಮಾನಿಗಳು, ಕೈ ಚಪ್ಪಳ ಬರಲಿ. ಬನ್ನಿ ಹಾಕ್ತಾರೆ, ಬನ್ನಿ ಅಣ್ಣರೇ, ಮುಂದೆ ಬನ್ನಿ. ಹಾಡು हिंदीवाला थोड़ा इधर थोड़ा आगा आए, थोड़ा आए आए हिंदी वाला भी ना आए थोड़ा. ಮೊದಲನೇ ಕಾರ್ಯಕ್ರಮ ಶುರು ಮಾಡೋಣ. ಈಗ ನೆಕ್ಸ್ಟಿನ ಕಾರ್ಯಕ್ರಮ ಪ್ರಾರಂಭ. ಹಲೋ ಎಲ್ಲರೂ ಕೈ ಚಪ್ಪಳದ ಮನೆಗಳು, ಕೈ ಚಪ್ಪಳೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ಮುಂದೆ ಬರೋಣ, ಬನ್ನಿ ಅಕ್ಕ, ಮುಂದೆ ಬರ್ರಿ, ಮುಂದೆ ಬರ್ರಿ. ಹಲೋ
ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಹತ್ತೂರಿನ ಒಡೆಯ ನೀನು ಕೊಟ್ಟೇನೋ ಯಾರು ಇಲ್ಲೇ ಬಂಗಾರವಿಲ್ಲ ಹಿಂಗೆ ಹೊಂಟವೇ ರಾಜನಿಗೆ ಬೆಳಗಾಗೋದಲ್ಲೇ ಬೆಳಗಾಗೋದಲ್ಲೇ ಬೆಳಗು ಶ್ರೀಮಂತು ಆಗೋದಲ್ಲ ನಾನು ನನ್ನೋ ಎಲ್ಲ ಹೊರಗಟ್ಟಿ ನಿಂತವನೊಬ್ಳ ಬೆಳಗ 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 ভিডিওটি লাস্টে যায় দেখুন লাইক শেয়ার সাবস্ক্রাইব করুন।